ಹೌದು, ಇಲ್ಲಿ ಕಟ್ಟಿ ಇಲ್ಲಾದ್ರೆ ಅಗ್ಗದಕ್ಕೆ ಒಂದು ಕಾಯಿ ಹೇಳ್ತಾರಲ್ವ. ಒಂದು ನಮಗೆ ಈ ಮಕ್ಕಳಿಗೆ ಊಟ ಮಧ್ಯಾಹ್ನಕ್ಕೆ ಅಲ್ಪ ಅರ್ಧ ದಾರಿಗೆ ಪೋತುನತ್ತ ಓದಲ್ಲು ಚೂರಕ್ಲೆಗ್ ಇನ್ನು ಅಂತಾರೆ ಜೋರ್ ಮನ್ಪುಲಿ ಅಂಚೆ ಇಂಚೆ ಅಂದ್ ನಾವು ಎಂತ ಇದು ಮಾಡಿದ್ರು ನಮ್ಗೆ ಫೋಟೋ ನೋಡಿ ಮನೆಗೆ ಬಂದು ನೀವು ಜೀವನಕ್ಕೆ ಇಲ್ಲದ್ರೆ ಕಿಲೋಮೀಟರ್ ಯಾವುದೇ ಕಾರಣಕ್ಕೂ ಅವರಿಗೆ ದುಡ್ಡು ಕಟ್ಟೋದು ಕಟ್ಟಿಸೋದು ಯಾವ ಕೆಲಸ ಮಾಡ್ಲಿಕ್ಕೆ ಬಾಕಿ ಕಂತು ಉಂಟು 5 ಜನ ಕೂಡಿ ಕಟ್ಟಿ ಆಯ್ತಾ ಮತ್ತೆ ಏನೋ ಹೇಳುದಿಲ್ಲ ನಾವು 5 ವಾರದಿಂದ ಬಾಕಿ ಉಂಟಂತೆ 5 ಜನ 53,000 ಕಟ್ಟಿ. ಈ ಸಾಲ ಕಟ್ಟೋದೇನಿದೆಯಲ್ಲ ಸಿವಿಲ್ ಮ್ಯಾಟರ್ ಇದು. ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆ ಸಾಲ ವಸೂಲಿ ಮಾಡುವಂತ ಕೇಂದ್ರಗಳಲ್ಲ. ಪೊಲೀಸರು ಸಾಲ ವಸೂಲಿ ಮಾಡುವಂತ ಏಜೆಂಟರು ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. RBI ಮುಖಾಂತರವಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅವ್ರ ಸ್ಟೇ ಬರ್ತಾ ಇರಲಿ. ದೊಡ್ಡವರಿಗಿರುವಂತ ಸ್ಟೇ ಎಂಬುದು ದೊಡ್ಡವರಿಗಿರುವಂತದ್ದು, ಬಡವರಿಗೆ ಅಲ್ಲ. ಹಾಗಾದ್ರೆ ಇದು ಬಂದ್ ಆಗ್ತದೆ. ನಾವು ಅದೇ ಹೇಳುದು, ಕೋರ್ಟಿಂದ ನೋಟಿಸ್ ಕಳಿಸ್ಲಿ ಕಟ್ತೇವೆ. ಆಯ್ತು ಬಲಿಸ್ತೀರಿ ಆರೇನಪ್ಪ ಆತರ ಕೇಂದ್ರದ್ದು ಬಲಿಸ್ತೀನ ಬಲಿಪಟ್ಟಿಗೆ ಅವ್ರು ಹೋಗುದಿಲ್ಲ ಅಂತ ಇಲ್ಲಿಂದ ಹೋಗುದೇ ಇಲ್ಲ. ಅವರು ನಮ್ಗೆ ಒಂದು ಮಕ್ಕಳಿಗೆ ಊಟ ಕೊಡ್ಲಿಕ್ಕೂ ಗೊತ್ತಿಲ್ಲ, ಹೋಗುದೇ ಇಲ್ಲ. ಮಧ್ಯಾಹ್ನ ಬಂದಿದ್ದಾರೆ. ನಾವು ಮಾತಾಡ್ಲಿಕ್ಕೆ ತಾನೇ ಕೇಳಿರೋದು, ಏನಾಗಿದೆ ಏನು ವಿಷಯ ಅಂತ ಕೇಳಲಿಕ್ಕೆ ತಾನೆ. ಅದಕ್ಕೆ ಫೋನ್ ಮಾಡುವಾಗ ಈ ತರ ಮಾಡಿದ್ರೆ ಫೋನ್ ಅಟೆಂಡ್ ಮಾಡ್ಬೇಕಿತ್ತು. ಈ SKDRP ಇಂದ್ರನೇ ತಪ್ಪು ಆಗಿದೆ ಅಂತ ಹೇಳಿ ಇವ್ರ ಮೇಲೇನೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿಯ ಮಂಗಳೂರಿನ ಸೆಷನ್ಸ್ ಜಡ್ಜ್ ಸಾಹೇಬರು ಇವರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಅದರ ಡಾಕ್ಯುಮೆಂಟ್ ಹಾಕಿ ಅದನ್ನ ಕ್ರಿಮಿನಲ್ ಪಿಟಿಷನ್ ಇವ್ರ ಮೇಲೆ ಆಗಿದೆ. ಇವ್ರು ಹೇಳ್ತಾರೆ ಯಾರು ಸಾಲ ಕೊಟ್ಟಿಲ್ಲ ಅವ್ರಿಗೆ ಹಿಂತಿರುಗಿಸ್ತಾ ಇಲ್ಲ, ಯಾರು ಬಡ್ಡಿ ಕೊಟ್ಟಿಲ್ಲ. ಇದು ನೋಡಿ ರಿಟ್ ಪಿಟಿಷನ್, ನಿಮಗೆ ಡಾಕ್ಯುಮೆಂಟ್ಸ್ ಬೇಕಿದ್ರೆ ನಾವು ಕಳಿಸ್ತೀವಿ. ಮಂಜುನಾಥ್ ಅವ್ರು ಹೇಳ್ಬೇಕಿದನ್ನ ಚರ್ಚೆಗೆ ಬನ್ನಿ ನೀವು. ನಾನು ಈ ವಿಷಯವನ್ನ ಪೊಲೀಸರ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ. ನಾವು ಕೂಡ RBI ಅವ್ರಿಗೆ ಮಾತಾಡಿದೀವಿ, ಬ್ಯಾಂಕಿನವ್ರ ಜೊತೆಗೆ ಮಾತಾಡಿದೀವಿ. ಈ ಸಾಲ ಕಟ್ಟೋದೇನಿದೆಯಲ್ಲ ಸಿವಿಲ್ ಮ್ಯಾಟರ್ ಇದು. ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆ ಸಾಲ ವಸೂಲಿ ಮಾಡುವಂತ ಕೇಂದ್ರಗಳಲ್ಲ. ಪೊಲೀಸರು ಸಾಲ ವಸೂಲಿ ಮಾಡುವಂತ ಏಜೆಂಟರು ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಮಂಜುನಾಥ್ ಅವ್ರು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಗೆ ತೇಜೋವಧೆ ಮಾಡ್ತಾ ಇಲ್ಲ. ಬಹಿರಂಗ ಚರ್ಚೆಗೆ ಬನ್ನಿ ನೀವು. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಹೋಗಿ ನೀವು ಸ್ಟೇ ತಗೊಂಡು ಬಂದಿರಬಹುದು. ಅದು ಸ್ಟೇ ಅಂದ್ರೆ ಅದೇನು ಸ್ಕ್ವಾಶ್ ಆಗಿಲ್ಲ, ವಿಚಾರಣೆ ನಡೀತಾ ಇದೆ. ರಂಜನ್ ರಾಯರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇರ್ಬೇಕಾದ್ರೆ ನೀವು ಹೆಂಗಪ್ಪ ಇನ್ನೊಬ್ಬರನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾ ಇದ್ರಿ? ನೀವು ಹೆಂಗೆ ಇನ್ನೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀರಾ? ನೀವೇನ್ CM? ನೀವೇನ್ ಹೋಮ್ ಮಿನಿಸ್ಟರ್? ನೀವು ಏನ್ ಪೊಲೀಸ್ ಅಧಿಕಾರಿಗಳ? ನೀವು ವ್ಯವಹಾರ ಕ್ಲಿಯರ್ ಮಲ್ಪುಲೆ ಅಕೌಂಟ್ ನಂಬರ್ ನಿಖಿಲ್ನ ಪರ್ಸನಲ್ ಅಕೌಂಟ್ ನಿಖಿಲ್ನೇ ಅವರು ನಿಖಿಲ್ನ ಬಾಡ್ರೆಗೆ ದುಡ್ಡ ತುಲೆ ಪರ್ಸನಲ್ ಅಕೌಂಟ್ ಎಂಗಲ್ದೆ ನೋಟಿಸ್ ಮಾಡ್ಕೊಡ್ತೀನಿ ನೋಟಿಸ್ ಮಾಡ್ಕೊಡುತ್ತೆ ಮಲ್ಕೊಡು ಒಂದು ಪಂಡದ ನೀಸಲು ಪಂಡಾರಟ ಅವು ಆವನ್ನ ಬೇಲೆ ಅತ್ತಮ್ಮ ಈತು ಮಲ್ಲ ಸಂಸ್ಥೆಗ್ ಆವನ್ನಿನ ಬೇಲೆ ಅತ್ತು ಆದ ಎಕ್ಕು ಗಾಯ ಮಲ್ಪುಜ ಗೊತ್ತುಂಡ ನಿಕ್ಕುಲು ಮಲ್ತೊಂದಿಪ್ಪುನತ್ತು ನೆತ್ತ ಪಿರಾವಡಿತ್ತು ನೊಂದಿ ಸೆಟ್ಟ ಮಂಡೆ ಹಾಳು ಮಲ್ತು ಮಲ್ತೊಂದಿಪ್ಪುನ ನಿಕ್ಲ ಇನ್ನು ಅನುಭವಿಸೋ ಹೊಡ್ತಿ ಎಲ್ಲ ಸಮಸ್ಯೆ ಎಲ್ಲ ಏಲ್ಲ ನಮಕ್ ಪಟ್ಟು ಬಂದು ಮಕ್ಕಳು ಎಲ್ಲ ಪೆಂಡಿಂಗ್ ದೀಪನ ಸಾಧಿಸ ನಾಡೋಚಿ ಈಗ ಕಟ್ರ ಮನಸ್ಸೊಂದು ಕಟ್ಟೋಡು ಇತ್ತಂಗ ಈಗ ಗುಂಪುಡ್ದು ಒಂದಿತ್ತು ಗುಂಪಿಗೆ ಕಟ್ಟೋಡು 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 ನವೇ
ಕೊರ್ಪುಜ ಎಂಕುಲು ಋಣ ತಿನ್ಪ ಅಂದು ಪಂಡದಲ್ಲಿ ನನ್ನಮ್ಮ ಅಂಚ ಮಲ್ಪುಲೆ ಇಂಚ ಮಲ್ಪುಲೆ ಅವು ಕೊರ್ಲೆ ಮುಂದು ಕೊರ್ಲೆ ಸಂಬಂಧ ಉಂಡತ್ತೆ ದುಡ್ಡುಗೆ ಸಂಬಂಧ ಉಂಡತ್ತ ದುಡ್ಡುಗೆ ಸಂಬಂಧ ಉಂಡತ್ತೆ ಜೊತ್ತೊಂದೆ ಹಾ ಈರು ದಾಯಕ ಬರ್ತೇನೆ ಈರು ಹೋಗ್ತೇ ತೊಂದಾರ ತನ್ನತ್ತಿಗೆ ಬರ್ತೇನೆ ಗತಿ ಈರು ಕೋರ್ಟ್ ಹೊಡ್ದೆ ತೊಂದಾರ ಬೊಕ್ಕ ಕೋರ್ಟ್ ಹೊಡ್ದೆ ತೊಂಡೆ ಕೋರ್ಟ್ ಹೊಡ್ದೆ ತೊಂಡೆ ಈರು ಕೋರ್ಟ್ ಬೊಕ್ಕ ಗೊತ್ತಿತ್ತಂದ ಕಟ್ಲಿ ಇರು ಬೈಟ್ ಬಂದ್ರೆ ಕಟ್ಟಲಿ ಕಟ್ಟುವೆ ಕೋರ್ಟ್ ಬಿಟ್ಟದಲ್ಲಿ ಒಂದೇ ತೊಗೊಂಡಿತ್ತಂಡ ಕೋರ್ಟ್ಗೆ ಪದ್ಧತಿ ತೊಗೊಂಡಿತ್ತಂಡ ವಾಪಸ್ ಕಟ್ಟೊಡಿತ್ತಂಡ ಈ ಬ್ಯಾಂಕ್ ಪತಾತನ ಶೇರ್ಲ ಕೊಡ್ತಿದ್ದಾರೆ ಈ ಬ್ಯಾಂಕ್ ಪತಾತನ ಈ ಬ್ಯಾಂಕ್ ಬರ್ತಟ್ಟೆ ಬ್ಯಾಂಕ್ ಬರ್ತಟ್ಟೆ ಬನ್ನಿ ಬ್ಯಾಂಕ್ ಬನ್ನಿ ಕಟ್ಲಿಲ್ಲ ನಮ್ಗೆ ಕೋರ್ಟ್ ನೋಟಿಸ್ ಅವ್ರು ಕಳಿಸ್ತೀರಿ ನಾವು ಅಲ್ಲಿಗೆ ಕಳಿಸ್ತೇವೆ ಇಲ್ಲಾದ್ರೆ ಬಂದು ಮನೆಗೆ ಬಂದು ನೀವು ಜೀವ ತೆಗೀರಿ ಇಲ್ಲಾದ್ರೆ ಕಟ್ಟದಿದ್ರೆ ಹಾಗೆ ಹೀಗೆ ಅಂತ ಹೇಳುದು ಯಾರು ಹೇಳಿಲ್ಲ ನಾವೇ ಹೇಳುದು ಯಾರು ಹೇಳುದಿಲ್ಲ ನಾವೇ ಹೇಳುದು ಜಂತಿಲ್ಲ ಅವರು ಇದು ಕೆಲಸಕ್ಕೆ ಹೋಗಿದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್ ಪಲ್ಲೆ ಮೇಡಮ್ ಬತ್ತದೇರು ಇಲ್ಲಲ್ಲೇರಾ? ಹಾ ಇಲ್ಲಲ್ಲೇರು ದಾದ ಭಂಡಾರಿ ಮಧ್ಯಾಹ್ನ 1 ಗಂಟೆಗೆ ಬರ್ತದೇರು ಈತು ಹೊರ್ತು ಪಾತೆರ್ದು ಸಾಧಾರಣ ಒಂದು ಎಂಕ್ಲ ರಿಕಾರ್ಡ್ ಮಂತ ಪಾತೆರ್ನವ್ರು ರಿಕಾರ್ಡ್ ಉಂಡು ಚಕ್ಕಲು ಪೋಪುನನೆ ಇಜ್ಜಿ ಕಟ್ಟೋಡು 5 ಜನತೆ ಅಕೌಂಟ್ ಕೊರ್ಲೆ ಬಂಡೆ ಅನ್ನ 5 ಜನತೆ ಅಕೌಂಟ್ ಕೊನ ನಿಕಲು ಲೋನ ದೆಪ್ಪುನಗ 5 ಜನ ಇಂದು 5 ಜನತೆ ಬೇತೆ ಬೇತೆ ಅಕೌಂಟ್ ಎಂಕ್ಲ ದೆತ್ತೊಂದ ನಾವು ನಿಕಲು ದೆತ್ತ ನೋಡಿತ್ತು ನಿಕಲು ಕೇವ್ ನೋಡಿತ್ತು ನಿಕಲು ಗುಂಡಿಗೆ ಬೂರ್ನ ನಿತ್ತಗ ಪಾಡು ನಕಲು ಉಳ್ಳೇರು ಬಂಡೆ ಅನ್ನ ನಿಖಿಲ್ 112 ಕಾಲ್ ಉಂಟು ದಾದನ್ ಪೊರಗೆಲ್ಲಿ ಎನ್ನ ಇಲ್ಲಡೆ ಬಾಗಿಲು ಬರಿಯರೆ ನಿಖಿಲ್ಗೆ ಒಂದು ಸಿವಿಲ್ ಮ್ಯಾಟ್ರಿಕ್ ನಿಖಿಲ್ ಇಲ್ಲ ಇಲ್ಲಡ್ಬೋದು ಕಲೆಕ್ಷನ್ ಬೇರೆ ವಾನೆಟ್ ಬರುತ್ತೆ ನಿಖಿಲ್ ಇಜ್ಜತೆ ಪಲ್ಲೆ ಅಂಚನೆ ಬಲ್ಲೆ 112 ಕಾಲ್ ಉಂಟು ಪೊಲಿ ಪೊಲ ಕಲೆ ಪಲ್ಲೆ ಅಂತೆ 112 ಕಾಲ್ ಉಂಟು ಬಲ್ಲೆ ಪಿಂಡ ಸರಿ ಸರಿ ಅಲ್ಲಿ ಪೊಡಿಜಿ ಪಲ್ಲೆ ನಿಖಿಲ್ ಒಟ್ಟಿಗೆ 7 ಜನ ಉಳ್ಳಾರೆ 5 ಜನ ಉಳ್ಳಾರದೆ 112 ಕಾಲ್ ಕೊಡ್ತು ಬಲ್ಲೆ ಎಂಗ್ಲೆ ಮುಲ್ಪ ಎಂಗ್ಲೆ ಮುಲ್ಪ ಎಂಗ್ಲೆ ಬರೋ ಎಂಗ್ಲೆ ಸೈನಿಕಲ ಸೈಲೆ ಅಂಚೆ ಇಂಚ ಅಂತ ಬುರ್ಚಂದನ ಬಣ್ಣದುಳ್ಳೇರಿ ಬುರ್ಚಂದನ ಬಣ್ಣ ಬೇರೆ ಅಕಲೆ ಎದುರು ಕಾಲ್ ಉಂಟು ಇರ್ ಪಲ್ಲೆ ಯಾನು ಕಾಲ್ ಮಾಡಿ ಪಡಸ ಪೋ ಪರಗೆಲ್ಲಿ ಯಾನು 112 ಕಾಲ್ ಪೊಲೀಸ್ ಆಗಲಿ ಕಾಲ್ ಉಂಟು ಪಲ್ಲೆ ಪಲ್ಲೆ ನಿಖಲು ತಿನ್ಯಾರನೆ ತೂಪುನ ದುಡ್ಡುನು ನಿಕ್ಲ ತಿನ್ಯಾರ ತೂಪುಜಿ ಒಂಡೆ ತಿನ್ಯಾರ ನಿಖಲ್ ಪಲ್ಲೆ ಎಂಗ್ಲ ಕೆರಿಯರ ನಿಖಲ್ ತೂಪುಣ ಅಲ್ಲಿ ಯಾನ್ ಬಂಡೆ ಅಂಚನೆ ಇತ್ತು ಮುಟ್ಟ ನಿಕ್ಲು ಕೆರ್ನಾವ್ ಯಾವ ಸಂಘ ಮುಂದುವರಿಪರ ಇತ್ತು ದಿನ ಎಂಕ್ಲೇನ್ ಕೆರ್ನಾವ್ ಯಾವ ನಿಕ್ಲು ನನ್ನ ಎಂಕ್ಲ ಸಂಘ ಮುಂದುವರಿಪುಜಿ ಸಂಘ ಈತು ಮುಟ್ಟ ಯಾವ ಎಂಕ್ಲೆಗ ಆಯ್ ನಾವು ನಿಕ್ಲೆಗ್ ನೆರ್ದಿತ್ತಂದ ಆಯ್ನ ತಪ್ಪು ಎಂಕ್ಲ ಒತ್ತೊಂದ್ ಬಾ ತಪ್ಪು ಓತ ನೋಡ್ಚಿ ಬಂಡೆ ಕಟ್ಟು ನನಗೆ ಎಂಕ್ಲೆಗ್ ಬ್ಯಾಂಕ್ ಅಕೌಂಟೇ ಕೊರ್ಲಿ ಬ್ಯಾಂಕ್ ಕೋರ್ಟ್ ನೋಟಿಸ್ ಕೊರ್ಲೆ ಅಲ್ಲಿ ಕೋರ್ಟ್ ನಿಕ್ಲು ಕೋರ್ಟ್ ಹಿಡ್ದೆತ್ತದಾರ ಅಗೇನ್ ಬೇರು ಅತ್ತೆ ಅಜ್ಜ ಪರ್ಚಿ ನಿಕ್ಲು ಈರ್ ಕೊಡ್ತಾರಾಗೆಲ್ಲಿ ಈರೆಂಗ್ಲ ಇಲ್ಲಾಗ ಅಂತ ಕೊಡ್ತಾರ ಇತ್ತಿನಿಕ್ಲು ಇಲ್ಲಾಗ ಬೈದಾರತೆ ಯಾನ್ ಅಂಚನೆಗೆ ಇಲ್ಲ ಗತ್ತದ ಅಕ್ಕ ನಿಕ್ಲು ಇಲ್ಲಲ್ ದಕ್ಕಲದ ತಿತ್ತು ನಾಯ್ಕ ನಿಕ್ಲನ ಇಲ್ಲ ಇಲ್ಲಿ ನಾಡ್ದು ಬರ್ಪು ನಾನು ಇಲ್ಲ ನಾಡ್ದ ಸರಿ ಅಂಜನೆ ಇಲ್ಲಾಗ ಬತ್ತ ನಾಡ್ದು ಬಂದ್ಪರಿ ಪೊಲೀಸ್ ಕಂಪ್ಲೇಂಟ್ ಅನ್ಪಡಗೆಲ್ಲಿ ಪಲ್ಲೆ ಅಂಜನೆ ಬಲ್ಲೆ 112 ಕಾಲ್ ಮನ್ಪೊಡಿಗೆ ಮಂತಂದ ಅಕ್ಕಲ್ ನಾವೇ ಮೇಲ್ ಗಾಪುಂಡಿಗೆ ಇರ್ ಪನ್ಪ್ಲೆ ಆ ಮೇಲ್ಗ ಆಡು ಇರ್ ಫೋನ್ ಉಂಪ್ಲೆ ತುಂಬು ಅಂದಂದು ಇರ್ ಫೋನ್ ಉಂಪ್ಲೆ ಅಕ್ಕಲ ಮೇಲ್ಗ ಅಣಗತ್ತ ಇರ್ ಫೋನ್ ಉಂಪ್ಲೆ ತುಂಬು ಉಪ್ಪಿನಂಗಡಿ ಅದೊಂದು ಒಪ್ಪಿನಂಗಡಿ ಇರ್ ಫೋನ್ ಉಂಪ್ಲೆ ಇತ್ತನೆ ಮನ್ಪ್ಲೆ ಪೊಲೀಸ್ ದಾಖಲೆ ಬರ್ತಂಡ ಅಕ್ಲೆಗ್ ಸುಲಭ ಆಪುಂಡಿಗೆ ಬೇಡ ಸುಲಭ ಇರ್ ಫೋನ್ ಉಂಪ್ಲೆ ಇರ್ದಾಲ ಪೊಡಿ ಈ ಅಕ್ಲೆ ನೋನ್ಪ್ಲೆ ಗೊತ್ತ ನಿಕ್ಲೆ ಮಂಗ್ಲ ಅನ್ಪ್ಲೆ ಗೊತ್ತಂತೆ ನಂಚ ಪಂಡೆಟಿಗೆ ನಿಕ್ಲೆ ಪೊಡಿಗೆ ಆಪುಂಡಿಲೆ ಅಂಚ ಅವ್ರು ಹೋಗ್ಲಿಕ್ಕೆ ಬಿಡ್ಬೇಡಿ ಈಗ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಮೆಲ್ಲ ಹೋಗ್ತಾರೆ ಈಗ ನೋಡಿ ನೋಡಿ ಅಲ್ಲಿ ನಿಲ್ಲಿ ಹೋಗ್ಲಿಕ್ಕೆ ಬಿಡ್ಬೇಡಿ ನಿಲ್ಲಿ ಅಂತ ಹೇಳಿ ಹೇಳಿ ಅವ್ರ ಹತ್ರ ಎಲ್ಲರೂ ಗಂಡಸರು ಎಷ್ಟು ಜನ ಇದ್ದಾರೆ? 2 3 ಜನ ಹೆಂಗಸ್ರ? ಸರಿ ಕಂಪ್ಲೇಂಟ್ ಯಾರಪ್ಪ? ನಾವಂದ್ರೆ ಫೋನ್ ಒಂದೇ ಬಂದದ್ದು ಹೇಳಿ ಮೇಡಮ್ ಇಂಚಿನ ಅಡ್ರೆಸ್
ಎಂತ ಹೇಳಿ ಬೇಗ. ಅಡ್ರೆಸ್ ಬೇಕಾ? ಅಡ್ರೆಸ್ ಬೇಡ, ನೀವು ಎಂತ ಈಗ ಇವರು 1 ಗಂಟೆಗೆ ಬಂದಿದ್ದಾರೆ. 1 ಗಂಟೆ ಈಗ ಎಷ್ಟಾಯ್ತು? 5 ಗಂಟೆ 5 ಗಂಟೆ ಆಯ್ತು ಬಂದು ಮನೆಯಲ್ಲಿ ಕಟ್ಟಿ ನಾವು ಹೇಳುದು ಎಂತದ್ದು, ನಾವು ನಮ್ಮ ಹಣ ನಿಮ್ಮ ಬಾಕಿ ಉಂಟಾ ಕಂತು? ಬಾಕಿ ಇಲ್ಲ ನಮ್ಮದು. ನಮ್ಗೆ ಎಷ್ಟು ಲೋನ್ ತೆಗ್ದಿದ್ದೀರಿ? ಲೋನ್ ತೆಗ್ದಿದ್ದೇವೆ, ಕಟ್ಟಿದ್ದೇವೆ ನಾವು. ಎಲ್ಲಿಂಟು ಕಟ್ಟಿದ್ದು? ಎಲ್ಲಿಂಟು ಕಟ್ಟಿದ್ದು? ತಕೊಂಡು ಹೋಗಿದ್ದಾರೆ ಇವರ. ಯಾರ ಬಂದು ತಕೊಂಡು ಹೋಗಿದ್ದಾರೆ. ಎಷ್ಟು ಜನ ಈಗ ಕಟ್ಲಿ? 5 ಜನ. ಎಷ್ಟು ಲೋನ್ ತೆಗ್ದಿದ್ದೀರಿ? ಲೋನ್ 1.5 ಎಲ್ಲ ತೆಗ್ದಿದ್ದೇವೆ. ಟೋಟಲ್ ಎಷ್ಟು ತೆಗ್ದಿರಿ ಅಂತ? ಟೋಟಲ್ ಕಟ್ಟಿ ಮೈಕ್ರೋ ಗೊತ್ತಿಲ್ವಾ ನಿಮಗೆ? ಅದು ಪ್ರೂಫ್ ಇಲ್ವಾ? ಕಟ್ಟಿದ್ದಕ್ಕೆ ತಕೊಂಡದಕ್ಕೆ ಪ್ರೂಫ್ ಇಲ್ವಾ? ಪುಸ್ತಕ ತಕೊಂಡು ಹೋಗಿದ್ದಾರಲ್ಲ. ಯಾರು ತಗೊಂಡು? 2 ಜನ ಬಂದು ತಕೊಂಡು ಹೋಗಿದ್ದಾರೆ. ನಾವು ಯಾರು ಕೂಡ ಬುಕ್ ಕೊಂಡೋಗಿಲ್ಲ. ಬುಕ್ ಅವ್ರ ಹತ್ರನೇ ಉಂಟು. ಬುಕ್ ಇಲ್ಲದಿದ್ರು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಉಂಟು. ಡೇಟ್ ವೈಸ್ ನಮ್ಮಲ್ಲಿ ಬ್ಯಾಂಕಿನ ರಿಪೋರ್ಟ್ ಉಂಟು. ಹೌದು, ನಾವು ಅದಕ್ಕೆ ಹೇಳುದು. ನಾವು ನಮ್ಗೆ ಕೋರ್ಟ್ ನೋಟಿಸ್ ಕೊಡಿ, ನಾವು ಕಟ್ಟುತ್ತೇವೆ. ಕಟ್ಟುದಿಲ್ಲ ಅಂತ ಹೇಳುದಿಲ್ಲ, ನಮ್ಮದು ಆಗ್ಬೇಕಾದ್ರೆ ನಾವು ಕಟ್ಟುತ್ತೇವೆ. ನಿಮ್ಮ ಲೋನ್ ನೀವು ತೆಗಿತಾರೆ, ಕೋರ್ಟ್ ನೋಟಿಸ್ ಎಲ್ಲ ಯಾಕೆ? ಅದೇ ನಮ್ಗೆ ಬೇಕು, ನಾವು ಅವರ ಕೋರ್ಟಿಗೆ ಕಟ್ಟುತ್ತೇವೆ ಅಂತ. ಬಾಕಿ ಅದು ಗೊತ್ತಿರ್ತದಲ್ಲ, ನಿಮಗೆ ಗೊತ್ತಿರ್ತದೆ, ಅವರಿಗೆ ಗೊತ್ತಿರ್ತದೆ. ಅದೇ ನಾವು ಕಟ್ಟಿದ್ದೇವೆ, ಕಟ್ಟಿ ನಮ್ಮ ಮೈಕ್ರೋ ಅದೆಲ್ಲ ಉಂಟು, ನಮ್ಮ ಹಣ ಉಂಟು ಅದರಲ್ಲಿ. ಅದಕ್ಕೆ ನಮ್ಗೆ ನಮ್ಮ ಬಾಕಿ ಇದ್ದ ನಾವು ಯೋಜನೆ ಇದಕ್ಕೆ ಕಟ್ಟುದಿಲ್ಲ. ನಮ್ಗೆ ಇದು ಬ್ಯಾಂಕ್ ಇದ್ದು ಕೊಡಿ 5 ಜನರದ್ದು. ಅಲ್ಲ, ನೀವು ತೆಗ್ದಿದ್ದೇನೆ ಬ್ಯಾಂಕಿಂದ? ಬ್ಯಾಂಕಿಂದ ತೆಗ್ದಿದ್ದಲ್ಲ. ಬ್ಯಾಂಕ್ ಯಾಕೆ ಕೊಡ್ಬೇಕು? ಬ್ಯಾಂಕಿಂದಲ್ಲ, ಇದು ಸಾಲ ತೆಗೆಯುವಾಗ ಅವರಿಂದ ಸಂಘದಿಂದ ನಮ್ಗೆ ಕೋರ್ಟ್ ನೋಟಿಸ್ ಕೊಡ್ಲಿ, ನಾವು ಅದಕ್ಕೆ ಕಟ್ಟುತ್ತೇವೆ. ನಾವು ಇದು ಬ್ಯಾಂಕ್ ಇದಕ್ಕೆ ಕಟ್ಟುದಿಲ್ಲ, ಬೇರೆ ಏನು ಕೇಳುದಿಲ್ಲ. ಅದಕ್ಕೆ ಕಟ್ಟುದು ನಾವು. ಕೋರ್ಟಿಗೆ ಹೋಗೋ ಪ್ರಶ್ನೆ ಬಂದಿಲ್ಲ. ಯಾಕಂದ್ರೆ ಇವರು 5 ಜನ ಸೇರಿಕೊಂಡು ಬ್ಯಾಂಕ್ ಅಲ್ಲಿ ಇವರೇ ಮಾತಾಡಿಕೊಂಡು, ಅಂದ್ರೆ ಇವರೇ 5 ಜನ ಮಾತಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವ್ರ ಅಕೌಂಟ್ ಓಪನ್ ಮಾಡಿ ಗುಂಪಿನ ಟ್ರಾನ್ಸಾಕ್ಷನ್ ಮಾಡಿರೋದು. ಇವ್ರು ಗುಂಪಿನಲ್ಲೇ ಬ್ಯಾಂಕಿನಲ್ಲೇ ಲೋನ್ ತಗೊಂಡದ್ದು, ಬೇರೆ ಏನಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ ತಗೊಂಡದ್ದು. ಬಟ್ ಅದರ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡುವಾಗ ಅವ್ರು ನಮಗೆ ಅದರ ಒಂದು ನಿರ್ವಹಣೆಯ ಜವಾಬ್ದಾರಿ ಕೊಂಡಿಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೆ ನಾವು ಕಾರ್ಡ್ ಕೊಟ್ಟಿದ್ದೇವೆ, ಅಕೌಂಟ್ ನಂಬರ್ ಕೊಟ್ಟಿದ್ದೇವೆ ಬ್ಯಾಂಕ್ ಇದ್ದು. ಇವ್ರು ಏನೇ ಕಟ್ಟಿದ್ರು ಕೂಡ ಆನ್ ಸ್ಪಾಟ್ ಅಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಇವರ ಸಂಘದ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ ದುಡ್ಡು. ಅದಕ್ಕೆ ಬೇಕಾದ ಸ್ಟೇಟ್ಮೆಂಟ್ ಡೇಟ್ ವೈಸ್ ನಾವು ಬ್ಯಾಂಕಿನ ಸ್ಟೇಟ್ಮೆಂಟ್ ಇವರಿಗೆ ಕೊಡ್ತೇವೆ. ನಾವು ಯಾವ ಡೇಟಿಗೆ ಎಷ್ಟು ಕಟ್ಟಿದ್ದಾರೆ, ಯಾವ ಡೇಟಿಗೆ ಎಷ್ಟು ಲೋನ್ ತಗೊಂಡಿದ್ದಾರೆ, ಬ್ಯಾಂಕಿನ ಸ್ಟೇಟ್ಮೆಂಟ್ ನಾವು ಕೊಡ್ತೇವೆ. ಯಾಕಂದ್ರೆ ಇವ್ರು ಕಟ್ಟುದು ಅಂಡೆ ತಡ್ಕದಲ್ಲೇ, ಬಟ್ ಅದು ಆನ್ಲೈನ್ ಟ್ರಾನ್ಸಾಕ್ಷನ್. ಅವ್ರು ನಮಗೆ ಪಾರ್ಟ್ ಮಿಷನ್ ವ್ಯವಸ್ಥೆ ಕೊಟ್ಟಿದ್ದಾರೆ, ನಾವು ಟ್ರಾನ್ಸಾಕ್ಷನ್ ಮಾಡ್ತೇವೆ. ಕಲೆಕ್ಷನ್ ಆದ ದುಡ್ಡನ್ನ ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ಹೋಗಿ ನಾವು ಲೋನ್ ತೆಗ್ದಿದ್ದೀವಿ. ಎಲ್ಲರೂ ತೆಗ್ದಿದ್ದಾರೆ. 5 ಜನ 1,70,000. ಅವರೊಬ್ರು 3 ಲಕ್ಷ. ಅವರೊಬ್ರು 3 ಲಕ್ಷ ತಗೊಂಡಿದ್ರು. 1 ವರ್ಷ ಆಯ್ತು ಅಷ್ಟೇ ತಗೊಂಡು. ಅದ್ರಲ್ಲಿ ಅರ್ಧ ಕಟ್ ಮಾಡಿ ನಾನು ಅರ್ಧ ಕಟ್ ಮಾಡಿ ಹಳೆ ಬಾಕಿ ಸಾಲ ಇತ್ತು ಮೇಡಮ್, ಅದನ್ನು ಕ್ಲೋಸ್ ಮಾಡಿ ಹೊಸ ಸಾಲ 3 ಲಕ್ಷಕ್ಕೆ ಹಾಕಿದೆ. ಹಳೆದು ಕ್ಲೋಸ್ ಹಾಕಿ ಉಳಿಕೆ 50,000 ಬಾಕಿ ಇದ್ರೆ 2.5 ಲಕ್ಷ ಅವರ ಕೈಗೆ ಸಿಗ್ತದೆ. ಅದಕ್ಕೆ ಹೇಳಿದ್ದು ಗೊತ್ತಾಯ್ತಾ ನಿಮಗೆ? ಅವ್ರು ಹೇಳಿದ್ದು ಗೊತ್ತಾಯ್ತಾ? ಸಾಲ ಬಾಕಿ ಉಂಟಂತೆಲ್ಲ. ಗುಂಪಿಗೆ ಒಂದು ಅಕೌಂಟ್ ನಂಬರ್ ಇದೆ, ಅದು ಕೊಡ್ಬೇಕಲ್ಲ. ಅವರ ಹತ್ರ ನೀವು ಮತ್ತೆ ನೀವೆಲ್ಲಿ ಕಟ್ಟುದು? ಲೋನ್ ಕಟ್ಟಿದಲ್ಲಿ ಈಗ ನಿಮಗೆ ಅಕೌಂಟ್ ನಂಬರ್ ಗೊತ್ತಿಲ್ಲ, ಲೋನ್ ಎಷ್ಟು ಅಂತ ಗೊತ್ತಿಲ್ಲ. ಹೌದು, ಇಲ್ಲಿ ಕಟ್ಟಿ ಇಲ್ಲಾದ್ರೆ ಅರ್ಧ ತಕೊಂಡು ಕಾಯಿ ಅಂತ ಹೇಳ್ತಾರಲ್ವ. ಒಂದು ನಮ್ಗೆ ಈ ಮಕ್ಕಳಿಗೆ ಊಟ ಮಧ್ಯಾಹ್ನಕ್ಕೆ ಬಂದು ಲೋನ್ ಮಾಡುವಾಗ ಲೋನ್ ಮಾಡುವಾಗ ನಾವು ಆಲೋಚನೆ ಮಾಡ್ತೇವೆ. ಕಟ್ಟುದಿಲ್ಲ ಅಂತ ಹೇಳ, ನಮ್ಗೆ ಕೋರ್ಟ್ ನೋಟಿಸ್ ಅವ್ರು ಕೊಟ್ಟು ನಾವು ಅಲ್ಲಿಗೆ ಕಟ್ಟುತ್ತೇವೆ. ನಮ್ಗೆ ಕೋರ್ಟಿಗೆ ನಾವು ಕಟ್ತೇವೆ. ಆದ್ರೆ ಇವರು ಯಾರು ಕಟ್ತಾ ಇಲ್ಲ. ಕಟ್ಲಿಕ್ಕೆ ಮನಸ್ಸಿದ್ದವರಿಗೆ ಅದು ಸ್ವಲ್ಪ ಒತ್ತಡ ಇದೆ ಇವ್ರದ್ದು, ಕಟ್ಟುತ್ತಿಲ್ಲ. ಏನಿಲ್ಲ, ನಮ್ಗೆ ಅವರು ಮಾಡಿ ನಾವೇನ್ ಮಾಡ್ಬೇಕು? ಅದೇ ನಾವು ಹೇಳುದು ಅಕೌಂಟ್ ನಂಬರ್ 5 ಜನರದ್ದು ಕೊಡ್ಲಿ ನಮ್ಗೆ, ನಾವು ಬ್ಯಾಂಕಿಗೆ ಕಟ್ತೇವೆ. ಮತ್ತೆ ನಮ್ಗೆ ಇಲ್ಲದ್ರೆ ಅದು ಅವ್ರು ಹೇಳ್ಬೇಕಿತ್ತಲ್ವಾ. ಪರ್ಸನಲ್ ಅಕೌಂಟ್ ಇವ್ರಿಗೆ ಕೊಟ್ಟಿದ್ರೆ ಹೇಳ್ಬೇಕಿತ್ತಲ್ವ, ನಿಮ್ಮ ಪರ್ಸನಲ್ ಅಕೌಂಟ್ ನಮ್ಮ ಹತ್ರ ಇಲ್ಲ ಅಂತ. ಗ್ರೂಪಿನ ಅಕೌಂಟಿಗೆ ಅಕೌಂಟ್ ಲೋನ್
ನಮ್ಗೆ ಪರ್ಸನಲ್ ಅಕೌಂಟ್ ನ ಅವಶ್ಯಕತೆ ಇವ್ರು ಗುಂಪು ಕಟ್ಟಿದ್ದು, ಇಂಡಿವಿಜುವಲ್ ಲೋನ್ ತಗೊಂಡದ್ದಲ್ಲ, ಗುಂಪು ಕಟ್ಟಿ ಗುಂಪಿನ ಮೂಲಕ ಲೋನ್ ತಗೊಂಡದ್ದು. ಗೊತ್ತಾಯ್ತಾ? ಫಸ್ಟ್ ಗುಂಪಿನಲ್ಲಿ ತಗೊಂಡದಂತೆ. ಹೌದು, ಇವ್ರು ಗುಂಪು ಕಟ್ಟಿ ಗುಂಪಿಗೆ ಒಂದು ಅಕೌಂಟ್ ಮಾಡಿ ಗುಂಪಿಂದ ಲೋನ್ ತಗೊಂಡದ್ದು. ಅವರು ಹೇಳಿಲ್ಲ ಅಲ್ವಾ ನಮ್ಮ ಹತ್ರ ಒಂದೇ ಇದು ಮಾಡುದು ನಮಗೆ ಪಾಸ್ಬುಕ್ ನೀವು ಸೈನ್ ಮಾಡಿ ಕೊಟ್ಟದಕ್ಕೆ ಬ್ಯಾಂಕ್ ಅಲ್ಲಿ ಆಗಿದೆ. ಹೇಳಿಲ್ಲ ನಮ್ಗೆ 5 ಜನರದ್ದು ಅಕೌಂಟ್ ನಂಬರ್ ಕೊಡ್ಲಿ ನಮ್ಗೆ, ನಾವು ಅವರೇ ಪ್ರತಿನಿಧಿ, ಅವರೇ ಬಂದು ತಂದು ಕೊಡೋದು. ಅಲ್ಲಿ ಇವ್ರು ಯಾರು ಬಂದು ತಂದು ಕೊಡೋದಿದ್ರೆ ಅದು ಸ್ವಲ್ಪ ಆಗುದಿಲ್ಲ. ಇವ್ರು ತಂಬು ಕೊಡ್ತಾರೆ, ತಂಬು ಕೊಟ್ಟಿಲ್ಲ ಅಂತ ಬಂದು ಗೊತ್ತಿಲ್ಲ ಅಂತ ಹೇಳಿ ಆಗುದಿಲ್ಲ. ತಂಬು ಕೊಟ್ಟೆ ಅಕೌಂಟ್ ಓಪನ್ ಆಗಿರೋದು. ಇವ್ರು ಗೊತ್ತಿಲ್ಲ ಅಂತ ಹೇಳೋ ಪ್ರಶ್ನೆನೇ ಬರುದಿಲ್ಲ. ಗೊತ್ತಾಯ್ತಲ್ಲ? ಮತ್ತೆ ನಾವು ಎಂತ ಇದು ಮಾಡಿದ್ರು ನಮ್ಗೆ ಫೋಟೋ ನೋಡಿ ಮನೆಗೆ ಬಂದು ನೀವು ಜೀವ ಇಲ್ಲದ್ರೆ ಕಟ್ಟದಿದ್ರೆ ಯಾರು ಹೇಳಿದ್ರು ಕೋರ್ಟ್ ನೋಟಿಸ್ ಕೊಡಿ ಅಂತ? ಯಾರು ಹೇಳಿಲ್ಲ, ನಾವೇ ಹೇಳುದು. ಯಾರು ಜನಿಸಿಲ್ವಾ? ಇದ್ದಾರೆ ಒಬ್ಬರು ಮನೆಯಲ್ಲಿ ಇದ್ದಾರೆ, ಅಲ್ಲಿ ಮನೆಯಲ್ಲಿ ಇದ್ದಾರೆ. ಚೆನ್ನಾಗಿ ಕಟ್ಟಿದ್ದಾರೆ ಇವರು. 5 ವರ್ಷ ಚೆನ್ನಾಗಿ ಕಟ್ಟಿದೆ, ಈಗೇನಾಯ್ತು? ಈಗ ಒಂದು ಸಡನ್ ಅವ್ರು ಏನೋ ಒಂದು ಬೇರೆ ಹೇಳಿಕೊಟ್ಟಿದ್ದಾರೆ. ನಮ್ಗೆ ಹೇಳಿಲ್ಲ. ನಮಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಅಲ್ಲಿಗೆ ಬಂದು ಗಲಾಟೆ ಮಾಡುದು ಬೇಡ, ನೀವು ಸಹ ಗಲಾಟೆ ಮಾಡುದು ಬೇಡ. ನಾವು ಗಲಾಟೆ ಮಾಡ್ತಾ ಇಲ್ಲ ಮೇಡಮ್, ನಾವು ಬಂದವರ ಗುಂಪಿನ ಸಭೆಗೆ ಬಂದು ಅಷ್ಟೇ. ನಾವೇನ್ ಮಾಡುದು? ನಮಗೆ ಫೋನ್ ಮಾಡಿದ್ರೆ ನಾವೇನ್ ಮಾಡ್ಬೇಕು ಹೇಳಿ? 5,000 ಕಂತು ಉಂಟು, 5 ಜನ ಕೂಡಿ ಕಟ್ಟಿ, ಆಯ್ತಾ? ಮತ್ತೆ ಏನೋ ಹೇಳುದಿಲ್ಲ ನಾವು. 5 ವಾರದಿಂದ ಬಾಕಿ ಉಂಟಂತೆ. 5 ಜನ 53,000 ಕಟ್ಟಿ, ಮತ್ತೆ ವಾರ ಕಟ್ಟಿದ್ರೆ ಅಷ್ಟೇ. ಈಗ ಅವರು ಒಂದೇ ಸಲಕ್ಕೆ 53,000 ಕಷ್ಟ ಆಗುದಿದ್ರು ಮೇಡಮ್, ನೆಕ್ಸ್ಟ್ ವೀಕ್ ಇಂದ ವಾರದ ಕಂತು ಕಟ್ಟಿಕೊಂಡು ಹೋಗಿ ಕಂತು ಬಾಕಿಯನ್ನು ಮತ್ತೆ ಸರಿಪಡಿಸಿ ನಾವು ಅದಕ್ಕೂ ಅವರಿಗೆ ಅವಕಾಶ ಕೊಡ್ತೇವೆ. ಇವರು ಕಲೆಕ್ಷನ್ ನಮಗೆ ಕೋರ್ಟ್ ನೋಟಿಸ್ ಬರಲಿ, ನಮ್ಗೆ ಮನೆಗೆ ಬರುದು ಬೇಡ. ಇವರು ನಮ್ಗೆ ಕೋರ್ಟ್ ನೋಟಿಸ್ ಕಳಿಸ್ತಾರೆ. ಅಲ್ಲ, ನಾವು ಕಟ್ಟಲಿಲ್ಲ ಅಂದ್ರೆ ನಾವು ಮನೆಗೆ ಬರ್ಲೇಬೇಕಾಗುತ್ತೆ. ನಮ್ಮ ಆಫೀಸ್ಗೆ ನಾವು ಬರ್ಲೇಬೇಕಾಗುತ್ತೆ. ನಮ್ಮ ಮನೆ ಬಾಗಿಲಿಗೆ ಬಂದು ಕೊಟ್ಟರು. ನಮಗೂ ಬ್ಯಾಂಕಿನವ್ರು ಕೇಳ್ತಾರಲ್ಲ, ನಮ್ಮ ಮನೆ ಬಾಗಿಲಿಗೆ ಬ್ಯಾಂಕಿನವ್ರು ಬರುವಾಗ ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ಲೇಬೇಕಲ್ಲ. ಈಗ ಅವ್ರ ಜೊತೆ ನಾವು ಮಾತಾಡಿ ಕೊಟ್ಟದಲ್ಲ. ನೀವೇ ಕೋರ್ಟ್ಗೆ ಹಾಕಿ. ಹೌದು, ನೀವು ಕೋರ್ಟಿಗೆ ಹಾಕಿ. ಇಲ್ಲ, ನಾವು ನಮ್ಮ ಹತ್ರ ಕೊಟ್ಟದಕ್ಕೆಲ್ಲ ಪ್ರೂಫ್ ಉಂಟು. ನಾವು ಕೋರ್ಟಿಗೆ ಹಾಕಿ, ನೀವು ಕೋರ್ಟಿಗೆ ಹಾಕಿ, ನಾವು ಬರ್ತೇವೆ ಕೋರ್ಟಿಗೆ. ಕಟ್ಟಿದ್ದು ನಾವು ಲೋನ್ ತೆಗೆದಲ್ಲ ಕಂದಿರಬಹುದು. ಬಡ್ಡಿ 10% ಬಡ್ಡಿ. ಈಗ ಏಪ್ರಿಲ್ ಫಸ್ಟ್ ವೀಕ್ ಇಂದ ಇವರು ನಿಲ್ಲಿಸಿದ್ರು. ಈಗ 5ನೇ ವಾರ ಬರ್ತಾನೆ ಇಲ್ಲ, ಇವರು ಕಲೆಕ್ಷನ್ಗೆ ಬರ್ತಾ ಇಲ್ಲ, 1 ರೂಪಾಯಿ ಕಟ್ತಾ ಇಲ್ಲ. ಯಾಕೆ ಹಾಗೆ ಮಾಡ್ತೀರಪ್ಪ? ಲೋನ್ ಮಾಡಿ ಕಟ್ಟದೇ ಇರು. ನೀವು ಕೋರ್ಟಿಗೆ ಹಾಕಿ ನೋಡಿ. ಖರ್ಚಾದ್ರೆ ಬರಲ್ಲ, ಆ ಖರ್ಚನ್ನು ಬೇಡಿ. ನೀವು ಕೋರ್ಟಿಗೆ ತಗೊಳ್ಳುದು ಹೇಗೆ? ಅದೇ ಹೇಳಿದ್ದಾರೆ ಮೇಡಮ್, ಒಂದು ತಗೊಂಡಷ್ಟು ಮಾತಾಡ್ತಾರೆ, ನಾವು ಕೊಟ್ಟವ್ರು ಎಷ್ಟು ಮಾತಾಡ್ಬೇಕು. ನಾವು ಮಾತಾಡಲ್ಲ ಅಷ್ಟೇ, ಆದ್ರೆ ನಾವು ತಿಳುವಳಿಕೆ ಕೊಡ್ತೇವೆ. ಬಾಕಿ ಅದಾಗಿದೆ, ಯಾರೋ ಮಾತು ನಂಬೇಡಿ, ನೀವು ವಾರದ ಕಂತಲ್ಲಿ ಕಟ್ಕೊಂಡು ಹೋಗಿ, ನಿಮ್ಮ ಸಂಘ ಚೆನ್ನಾಗಿ ಜೋರ್ ಮಾಡಿದ್ದಾರೆ. ಎಷ್ಟು ಮಾತಾಡಿದ್ರು ಮಾತಾಡ್ಲಿಲ್ಲ, ನಾವೇನು ಮಾತನಾಡ್ಲಿಲ್ಲ. ಬ್ಯಾಂಕ್ ಇದೆ ನಿಮಗೆ. ಈಗ ನೀವು ಇನ್ನೊಬ್ರಿಗೆ ಲೋನ್ ಕೊಟ್ರೆ ನೀವು ಮಾತಾಡೋದು ನಾವು ಕಟ್ಟಿದ್ರೆ ಜಾಸ್ತಿ ಆಗಿದೆ ಅವರಿಗೆ. ಪ್ರೂಫ್ ಇಲ್ಲಲ್ಲ, ಕಟ್ಟಿದ ಪ್ರೂಫ್ ಇಲ್ಲದ್ರೆ ಮತ್ತೆ ಅವರೇ ಅಲ್ಲ, ನೀವು ಕಟ್ಟಿದ್ದಕ್ಕೆ ಪ್ರೂಫ್ ಉಂಟು ನಮ್ಮ ಹತ್ರ. ನಮ್ಮ ಹತ್ರ ಉಂಟು, ಅದು ನಾವು ತರ್ತೇವೆ. ನಿಮ್ಮ ಹತ್ರ ಸಹ ಉಂಟಲ್ಲ? ನಿಮ್ಮ ಹತ್ರ ಉಂಟಲ್ಲ, ನೀವು ಮನೆ ಒಳಗಡೆ ಬ್ಯಾಗ್ ಇಟ್ಕೊಂಡು ಬುಕ್ ಇಲ್ಲ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ಮಾತಾಡಿ. ಮೇಲೊಬ್ಬ ದೇವರಿದ್ದಾನೆ, ಆತ್ಮಸಾಕ್ಷಿಗೆ ಸರಿಯಾಗಿ ಮಾತಾಡಿ. ಬುಕ್ ಯಾರು ಕೊಂಡೋಗುದಿಲ್ಲ, ಅರ್ಥ ಆಯ್ತಲ್ಲ? ಅದು ನೀವು ತಿಳ್ಕೊಳ್ಳಿ. ಗೊತ್ತಿದೆ ನಮಗೆ, ಬುಕ್ ಎಲ್ಲಿ ಉಂಟು ಅಂತ ಗೊತ್ತಿದೆ. ಬುಕ್ ಇಲ್ಲದಿದ್ರು ನಿಮಗೆ ನಾವು ಎಲ್ಲ ಡೀಟೇಲ್ ನಮ್ಮ ಹತ್ರ ಉಂಟು, ಅದನ್ನ ತಲೆ ಕೆಡಿಸ್ಕೋಬೇಡಿ, ಅರ್ಥ ಆಯ್ತಲ್ಲ? ಆತ್ಮಸಾಕ್ಷಿಗೆ ಸರಿಯಾಗಿ ಮಾತಾಡಿ. ಎಲ್ರಿಗೂ ಒಬ್ಬನೇ ದೇವರು, ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಂತ ಹೆಸರಿಗೆ ಅವ್ರದ್ದು? ಉಮೇರ. ಅವ್ರು ಮಾತಾಡಿದ್ರು ಅಂತ.
ನಮಗೆ ಏನ್ ಸಂಬಂಧ ಇಲ್ಲ, ನಮಗೆ ಇಲ್ಲಿ ಗಲಾಟೆ ಮಾಡಿದ್ರೆ ಮಾತ್ರ ನಾವು ಬರುದು. ನಮಗೆ ಯಾರು ಅಂತ ಕೇಳ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ಲ. ಅವರಲ್ಲಿ ಕೊಡಿ, ನಾವು ಅದೇ ಹೇಳುದು, ಕೋರ್ಟಿಂದ ನೋಟಿಸ್ ಕಳಿಸ್ಲಿ ಕಟ್ಟುತ್ತೇವೆ ಅಂತ. ಆಯ್ತಾಯ್ತು, ಅದೇ ನಾವು ತೊಂದರೆ ಆಗಿ ಅವ್ರು ಮಧ್ಯಾಹ್ನ ಬಂದಿದ್ದಾರೆ, ಬಂದು ಇಲ್ಲಿ ನೀವು ಇಲ್ಲ ಇದು ಕಟ್ಟದಿದ್ರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿ ನಾವು ಕಟ್ಟಿ ಮಕ್ಕಳಿಗೆ ಊಟನೇ ಕೊಡ್ಲಿಲ್ಲ ನಾವು, ಮಕ್ಕಳೆಲ್ಲ ಹಸಿವಿನಿಂದ ಇದ್ದಾರೆ, ನಾವು ಸಹ ಊಟ ಮಾಡ್ಲಿಲ್ಲ. ಹೌದು, ಅದೇ ಅವರು ಎಷ್ಟು ಈ ಮಕ್ಕಳೆಲ್ಲ ಪಾಪ ಎಂತ ಅವರಿಗೆ ಹೇಳುದು. ಇವರು ಈ ಬಂದ ಗುಂಪಿನವರು ಆಯ್ತು ಅಲ್ಲ, ಅವ್ರು ಹೋಗುದಿಲ್ಲ ಅಂತ, ಇಲ್ಲಿಂದ ಹೋಗುದೇ ಇಲ್ಲ ಅವರು. ನಮ್ಗೆ ಒಂದು ಮಕ್ಕಳಿಗೆ ಊಟ ಕೊಡ್ಲಿಕ್ಕೂ ಗೊತ್ತಿಲ್ಲ, ಹೋಗುದೇ ಇಲ್ಲ. ಮಧ್ಯಾಹ್ನ ಬಂದಿದ್ದಾರೆ, ಅದೇ ಅವರು 4 ಜನ ಬಂದಿದ್ದಾರೆ. 4 ಜನ ಬಂದು ಹೌದೌದು ಹೌದು, ಕಂಪ್ಲೇಂಟ್ ಮಾಡಿದ್ದು ನಾನೇ, ಉಮೈರಾ. ಹೌದು, ಅವ್ರು ಕಟ್ಬೇಕು ಅಂತ ಹೇಳುದು, ಅವರು ಸಹ ಹಾಗೇನೆ ಹೇಳುದು, ಕಟ್ಬೇಕು ಅದೇ ಈ ಪೊಲೀಸ್ ಕಟ್ಟಿ ನೀವು ತೆಕೊಂಡ ಅವರು ತೆಕೊಂಡ ಹಣ ಕಟ್ಬೇಕು ಅಂತ. ನಿಮ್ಮ ಹೆಸರೆಂತ ಮ್ಯಾಮ್? ಮೇಡಮ್ ಮೇಡಮ್ ಉಪ್ಪಿನಂಗಡಿ ಪೊಲೀಸ್ನವರು ಅಂತ ಹೇಳಿ. ನಿಮ್ಮ ಹೆಸರು? ಅಕ್ಕಲು ಬಲಿಸ್ತೀರಿ ಆರೇನಪ್ಪ ಆತರ ಕೇಂದ್ರದು ಬಲಿಸ್ತನ ಬಲಿಪಟ್ಟಿಗೆ ಅಂದ ಅಕ್ಕಲು ಮುಲ್ಪಾಡ್ದು ಬಲಿಸ್ತನತ್ತ ಪೊಲೀಸ್ ಬರ್ಪುನದು ಎಂಕ್ಲ ಉಂತಿಯರ ಪನ್ನ ಲೆಕ್ಕನೆ ಪೋಯ್ನ ಹೋದು ಏನಕ್ಕೆ ಹೋಗೋ ಇನ್ನು ಪೊಲೀಸ್ ದಾಖಲೆಗೆ ಫೋನ್ ಮಂತ್ ಬಂದೆ ಅಕ್ಕಲು ಬಲಿಸ್ತೊಂದು ನಾವು ಎದುರಿಗೆ ಸಿಕ್ತೇವೆ ಬಂಡೇರು ಅಂಚೆ ಎದುರಿಗೆ ತಿಕ್ಕದು ಸಾಧಾರಣ ಅಲ್ಲ ಪಾತೆರ್ದ ಅಕ್ಕಲು ಬೋಡಾಯಿನ ಮ್ಯಾಚ್ ಮನ್ಸದು ಅಕ್ಕಲೆ ಅಲ್ಪ ಅರ್ಧ ದಾರಿಗೆ ಪೋತುನತ್ತ ಹೋದಲ್ಲಿ ಚೂರು ಅಕ್ಲೆಗೆ ಇನ್ನು ಅಂತರ ಜೋರ್ ಮನ್ಪುಲೆ ಅಂಚೆ ಇಂಚೆ ಅಂದ್ ಪೊಲೀಸ್ ಎಂಕ್ಲೆಗೆ ಬತ್ತದು ಬಂತು ನಿಕ್ಲು ದೆತ್ತನ ದುಡ್ಡತ್ತ ಕಟ್ಟಿಯಾರ ಪೂಜೆ ಆಯ್ಕೆ ಅನ್ನ ಬಂಡೆ ದೆತ್ತನ ದುಡ್ಡಂದು ಎಂಕ್ಲ 500 ವರ್ಷ ಕಟ್ಟದೆ ಎಂಕ್ಲೆ ಬಡ್ಡಿ ಕಟ್ಟದೆ ಸಾಕಾದು ಪೋತುಂಡು ಎಂಕ್ಲನ ದುಡ್ಡು ಆವಡಿತನ ಕೋರ್ಟ್ ನೋಟಿಸ್ ಹೊರಡ ಅದು ಕೋರ್ಟ್ ಅಲ್ಲ, ಅದು ಎಲ್ಲ ಹೇಗೆ ಆಗ್ತದೆ ಹಾಗೆ ಹೀಗೆ ಪೊಲೀಸ್ ಪಾತೆರ್ನ ಅಂದು ನಿಮ್ಗೆ ತೆಗೆಯುವಾಗ ಗೊತ್ತಿರ್ಲಿಲ್ವಾ ಕೋರ್ಟ್ ಬೇಕು ಅದು ಬೇಕು ಇದು ಬೇಕು ಅಂತ. ಅಕ್ಕಲಿಗೆ ಸಪೋರ್ಟ್ ಬಂದ್ರ ಬುಕ್ಕ ಇಂಬೇರು ಈ ನಂಬರ್ ಕೊರಿ ಜಯಂತ್ ಆರು ಪೊಲೀಸ್ರ ಕೊರಿಯಾರ ಬಂಡೇರು ಪೊಲೀಸ್ರ ಕೊರ್ನಾಗ ಪೊಲೀಸ್ ಎತ್ತೊಂಜರು ಯಾರು ಎತ್ತೊಂಜ ಗುಂಪು ದಕ್ಕಲೆಡ ಕೊರಿ ಅಕ್ಕಲ್ಲ ಹೆಂಗ್ ನಮ್ಗೆ ಬೇಡ 6 ನೆರಲ್ ಸರಿ ಪೊಲೀಸ್ ಪುದಾರ ಚೂಲೆ ಪೊಲೀಸ್ನ ಆಲು ಪುದಾರ ನಿಕ್ಕಲ್ಲ ಪುದಾರ ಯಾನು ಕೇಳ್ದೇನಾ ಎನ್ನ ಪುದಾರ ದೆತ್ತೊನ್ಯಾರ ಪೊಲೀಸ್ ಬಂದ್ಬಿಡ ವಿಡಿಯೋ ಪೂರ ಮಂತದೆ ಎಂಕ್ಲ ವಿಡಿಯೋ ಪೂರ ಉಂಟು ಪಾಡ್ದು ಬಿಡ್ಲೆ ಯೂಟ್ಯೂಬ್ ಬರಡು ಚೂರು ಅಂಡೇರ್ ಕಡಕ್ಲೆ ಗೊತ್ತಾವಡು ಐಕೆ ತೆಂಗ್ಲಿ ಯಾನ್ ಬಣ್ಣೆ ಐಕೆ ವಿಡಿಯೋ ಕಡಪಡ್ಲೆ ನಿಕ್ಕಲ ಪೋಡಿ ಪುಣನೆ ಪಡ್ತಿ ನಿಕ್ಕಲೆಗೆ ಯಾನುಲ್ಲಮ್ಮ ಇರು ನಿಕ್ಕಲ ದಾಯಿಗೆ ಪೋಡಿ ಪುಣ ನಿಕ್ಕಲ ಪೋಡಿ ಪಡ್ಜ ಯಾರು ಬಂಡೆ ಆತು ನಿಕ್ಕಲು ಪಂಡ ಯಾವು ಎಂಕ್ಲೆಗೆ ಪೋಡಿಗೆ ಪೊಂಜವು ನಕ್ಲತ್ತ ಮೂಲ ಆಂಜವನ ಕ್ಲಿಪ್ ಜರ ಅಕ್ಕಲು ಬಣ್ಣ ಗೊರ್ಂಬ ಗಂಟೆ ಹಾಕೊಂಡು ಅಕ್ಕಲಿ ಎದುರು ಪೋಯಿನ ಪೊಲೀಸ್ ಅಕ್ಕಲಿ ಎದುರು ಗೊತ್ತಂಡೆ ಅಂದ ಎದುರುಗು ಪೋಯಿನ ದಾಯ ಬಣ್ಣ ನಿಕ್ಕಲೆ ಎದುರು ಸೆಟ್ಟಿಂಗ್ ಮಾಡ್ತಾರೆ ಆಪುಜತೆ ಆಪುಜಿ ಐಕ್ ಬಾಡದು ಎದುರು ಬೋದು ಅಲ್ಪ ಸೆಟ್ಟಿಂಗ್ ಅದು ಬರ್ತದೆ ಅಕ್ಕಲಿ ಗೊತ್ತಂಡೆ ಯಾನ್ ಬಂಡೆ ಎಂಕ್ಲೆಗ್ ಅಕ್ಕಲು ಬತ್ತದು ಮಧ್ಯಾಹ್ನ 1 ಗಂಟೆಗೆ ಬತ್ತದೇರು ಬತ್ತದು ಜೋಕ್ಲೆಗ್ ಸಮೇತ ಎಂಕ್ಲ ಒಣಸು ಪೂರ ಕೊರ್ತುಜಿ ಜೋಕ್ಲು ಪೂರ ಇನ್ನು ಮಂತೊಂದುಲ್ಲೇರು ಇಂದು ಇಕ್ಲದ ಜೀವ ದೆಪ್ಪುಲೆ ಓಲು ಬಲ್ಲದೆತ್ತದು ಎಂಕ್ಲೆನ ದುಡ್ಡು ಇಂದು ಅವು ಅಂಚಾಂಡ ಎಂಕ್ಲ ನಾವು ಸಂದುಂಡತ್ತ ಅವು ಅಕ್ಕಲು ಪಣ್ಣೋಡೆ ಅತ್ತ ಪೊಲೀಸ್ ದಾಲ್ ಪನ್ಪುಣ ಅಕ್ಕಲ್ನ ದುಡ್ಡು ದೆತ್ತು ನಾವತ್ತ
ಅವೇ ಯೂಟ್ಯೂಬ್ಗೂ ಪಾಡ್ನೊಂಡ ತೈರು ಪಾಡ್ದಾಕ್ಲೆ ಚೂರು ಮುಲ್ಪ ಉಪ್ಪಿನ ಅಂಗಡಿ ದಾಕ್ಲೆ ಚೂರು ಪೋಡಿಗೆ ಹಾಪುಂಡು ಇತ್ತೆ ಪೋಡಿಗೆ ಹತ್ತು ಜೇರೆ ಅತ್ತ ಐಕೆ ಬಾಡ್ರೆ ಪಾಡ್ಲೆ ಪೂರ ಬರಡು ಅಂಡೆರ್ ಕಡೆ ಬರ್ತದೆ ಟಾರ್ಚರ್ ಮಂತದೆ ರಂಚ ಇಂಚ ಅಂದು ಅಕಲ್ ದಾದ ಮಂಡೇರ ಲಾಸ್ಟ್ ಬೋನಾಗ ದಾಲ ಸುದ್ದಿಜ್ಜಿ ಲಾಸ್ಟಿಗೆ ಬೋನಾಗ ಅಕ್ಲೆ ಇಂಬೇರೆ ನಾನು ಎರಡಕ್ಕೆ ಎಂಡಿರತ್ತ ನೀವು ಕೋರ್ಟಿಗೆನೆ ಹಾಕಿ ಅದು ನಮ್ಗೆ ಇದೆಲ್ಲ ಬರ್ಲಿಕ್ಕೆ ಆಗುದಿಲ್ಲಲ್ಲ ನಾವು ಪೆಟ್ಟಿಗೆಸಿಗೆ ಆದ್ರೆ ಮಾತ್ರ ಮಾತಾಡ್ಬೇಕು ಫಸ್ಟ್ ಅದು ಪಾತೇರಿ ಅಲ್ಲ ಅಲ್ಲ ಇಂದು ಪಾತೇರ್ನಾಗ ಹಾಕಲು ತೆಲಿಪುಣ ಎಂಕ್ಲೆಡ ಪೊಲೀಸ್ ದಾಖಲೆ ಇಂದು ಕಟ್ಟಿ ನೀವು ತೆಗ್ದದ್ದಲ್ವಾ ತೆಗ್ದ ಹಣವನ್ನು ಕಟ್ಲಿಕ್ಕೆ ಆಗುದಿಲ್ಲ ತೆಗಿಯುವಾಗ ಖುಷಿ ಆಗ್ಲಿಲ್ವಾ ನಿಮ್ಗೆ ಅಂಚ ಇಂಚ ಅಂದ ಐಕ್ಯ ಅಂಕ್ಲ ಬಂಡ ಎಂಕ್ಲ ಕಟ್ಟುದಿಲ್ಲ ಅಂತ ಹೇಳಿಲ್ಲ ಇದು ನಾವು ಅವ್ರು ಕೋರ್ಟಿಗೆ ಹಾಕ್ಲಿ ನಮ್ಮ ನಾವು ಆಗ್ಬೇಕಾದ್ರೆ ಕೋರ್ಟಿಗೆ ಹಾಕ್ಲಿ ಕೋರ್ಟಿಗೆ ಹಾಕಿ ನಿಮ್ಗೆ ಕಟ್ಲಿಕ್ಕೆ ಆಗುದಿಲ್ವಾ ವಾರ ಸಂಘಕ್ಕೆ ಅಂಚ ಬಂದ್ಬಿಡ ಪೊಲೀಸರಿಗೆ ಯಾವುದೇ ಇದರಲ್ಲಿ ಸಿವಿಲ್ ಮ್ಯಾಟರ್ ಅಲ್ಲಿ ಪೊಲೀಸರಿಗೆ ಒಂದು ಮಾತಾಡ್ಲಿಕ್ಕಿಲ್ಲ ಅಕ್ಕೋ ದುಡ್ಡು ಕೊಡಿಸ್ಲಿಕ್ಕೋ ಅವರ ವಿಷಯನೇ ಅಲ್ಲ. ಜಗಳ ಆದ್ರೆ ಅಲ್ಲಿಗೆ ಬರ್ಬೇಕು, ಬಂದು ನೋಡು, ಅದನ್ನ ಕ್ಲಿಯರ್ ಮಾಡ್ಬೇಕು, ಇಲ್ಲಾರ ಕೋರ್ಟ್ ಆಗ್ಬೇಕು, ಕೇಸ್ ಫೈಲ್ ಮಾಡ್ಬೇಕು, ಅದೇ ಮಾಡ್ಬೇಕಾದ್ದು ಅಂತ ಹೇಳಿದೀನಿ. ಅದು ಬಿಟ್ಟು ದುಡ್ಡು ವಿಷಯ ಮಾತಾಡ್ಲಿಕ್ಕೆ ಪೊಲೀಸರಿಗೆ ಇಲ್ಲ ಅಂತ ಹೇಳಿದೆ. ಯಾರಂತ ಕೇಳಿದ್ರು, ನಾನು ಹೇಳಿದೆ ನನ್ನ ಹೆಸರು ಜಯಂತ್ ಶೆಟ್ಟಿ, ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಹಾಗೂ ಸೌಜನ್ಯ ಹೋರಾಟಗಾರ ಅಂತ ಹೇಳಿದೆ. ಕಂಪ್ಲೇಂಟ್ ಯಾರು ಮಾಡಿದ್ರೆ ಅವರ ಹತ್ರ ಬಂದು ಕೇಳ್ಬೇಕಲ್ಲ ಏನು. ಹೌದು ಅವ್ರ ಹತ್ರ ಕೇಳ್ಬೇಕು. ಅವರ ಜೊತೆ ನಿಂತ್ಕೊಂಡು ಅವರು ನೀವು ದುಡ್ಡು ಅದನ್ನೇ ಕೇಳಿದೆ ನಾನು, ಯಾರು ಕಂಪ್ಲೇಂಟ್ ಮಾಡಿರೋದು ಅಂತ ಕೇಳಿದೆ ಯಾರಂತ. ಅದನ್ನ ವಿಚಾರಿಸಿದೆ, ಯಾರು ಕಂಪ್ಲೇಂಟ್ ಮಾಡಿರೋದು ಅಂತ. ಕಂಪ್ಲೇಂಟ್ ಮಾಡಿರೋರಿಗೆ ನಾನು ಮಾತಾಡ್ತಾ ಇದ್ದೆ. ಅವ್ರು ನಿಮ್ಮ ಹತ್ರನೇ ಮಾತಾಡ್ಸ್ಬೇಕು, ನಿಮ್ಮದ ದೂರ ತಗೊಳ್ಬೇಕು ಅವರು ಪೊಲೀಸರು. ಅದು ಬಿಟ್ಬಿಟ್ಟು ದುಡ್ಡು ವಿಷಯ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದೆ. ದುಡ್ಡು ಕಟ್ಟಬೇಕು ಅಂತ ಅವ್ರು ಹೇಳುವಾಗ ಇಲ್ಲ, ಅವ್ರು ಮಾತಾಡಿಲ್ಲ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಯಾರು ಹೇಳಿದ್ರು, ಇಲ್ಲ ಅವರು ದುಡ್ಡು ಕಟ್ಟಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಅದನ್ನು ಮತ್ತೆ ದುಡ್ಡು ಕಟ್ಟಿ ಅಂತ ಹೇಳಿದಾರಲ್ಲ, ಆತರ ಹೇಳಿದಾರ? ಹೇಳ್ಲಿಕ್ಕಿಲ್ಲ ಅವರಿಗೆ. ಸಿವಿಲ್ ಮ್ಯಾಟ್ರ್ ಯಾವುದೇ ಕಾರಣಕ್ಕೂ ಅವರಿಗೆ ದುಡ್ಡು ಕಟ್ಟಿಸೋದು ಯಾವ ಕೆಲಸ ಮಾಡ್ಲಿಕ್ಕಿಲ್ಲ. ಅವ್ರು ಧರ್ಮಸ್ಥಳ ಅಲ್ಲ, ಇನ್ನು ಅಂಬಾನಿದು ದುಡ್ಡು ಅಂತ ಹೇಳಿದ್ರು ಇವರಿಗೆ ಮಾತಾಡ್ಲಿಕ್ಕಿಲ್ಲ. ಅವ್ರ ಕೇಸ್ ಫೈಲ್ ಮಾಡ್ಬೋದು ಅಷ್ಟೇ. ಇಲ್ಲ ಇವರಿಗೆ ಹೇಳ್ಬೋದು, ಹೋಗಿ ನೀವು ಕೇಸ್ ಮಾಡಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಅಂತ ಹೇಳಿ ಅದಕ್ಕೆ ಕೇಸ್ ಫೈಲ್ ಮಾಡಿ ಹಂಗೆ ಕಳಿಸ್ಬೋದು ಕೋರ್ಟಿಗೆ. ಅದು ಅವ್ರ ತಿಟ್ಟು ಇದು ಮಾಡ್ಲಿಕ್ಕಿಲ್ಲ. ಅದು ಅದನ್ನ ಹೇಳುವಾಗ ಇಲ್ಲ ನಾವು ಹೇಳಿಲ್ಲ ಅಂತ ಪೊಲೀಸರಿಗೆ ನಾವು ಕೊಡಿ ಅಂತ ಹೇಳಿದೆ, ನಾನೇ ಮಾತಾಡ್ತೀನಿ ಅಂತ ಹೇಳಿದೆ. ಆ ಫೋನ್ ತಗೊಂಡಿಲ್ಲ. ಅದು ದೊಡ್ಡ ತಪ್ಪು ಮಾಡ್ತಾ ಇರೋದು. ಯಾರದೇ ಆಗ್ಲಿ, ಯಾವ್ದೇ ಪೊಲೀಸ್ ಅಧಿಕಾರಿ ಇಲ್ಲ ಕರೆ ಮಾಡ್ತಾ ಇರೋ ಫೋನ್ ಕೇಳುವಾಗ ಕೊಡಿ ಅಂತ ಹೇಳುವಾಗ ತಗೊಳ್ಬೇಕು, ಮಾತಾಡ್ಸ್ಬೇಕಿತ್ತು. ಅವ್ರ ಫೋನ್ ಯಾರಂತ ಕೇಳುವಾಗ ನನ್ನ ಹೆಸರು ಹೇಳುದಕ್ಕೆ ಮತ್ತೆ ಅವ್ರಿಗೆ ಫೋನೇ ಬೇಡ ಅಂತೆ. ಏನ್ ನಾವು ತಿಂದಾಕಿದೀವ? ಅದೇ ನಾವ್ ಮಾತಾಡ್ಲಿಕ್ಕೆ ತಾನೇ ಕೇಳಿರೋದು, ಏನಾಗಿದೆ ಏನು ವಿಷಯ ಅಂತ ಕೇಳಲಿಕ್ಕೆ ತಾನೆ. ಅದಕ್ಕೆ ಫೋನ್ ಮಾಡುವಾಗ ಈ ತರ ಮಾಡಿದ್ರೆ ಮಾಡ್ಬೇಕಿತ್ತು. ನೋಡಿ, ಅಲ್ಲಿ ಹೆಂಗಸರೆಲ್ಲ ತುಂಬಾ ಜನ ಇದ್ರು, ಅವ್ರಿಗೆ ಏನು ಗೊತ್ತಿಲ್ಲ. ಬಡ್ಡಿ ಜಾಸ್ತಿ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಲೆಕ್ಕ ಮಾಡುವಾಗ ಜಾಸ್ತಿ ಬಂದಿದೆ, ಇನ್ನು ಮುಂದೆ ನಾವು ಕಟ್ಟಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವರೆಲ್ಲ ಒಂದು ಅಷ್ಟು ಜನ ಬಂದು ಧಮಕಿ ಹಾಕುವಾಗ ಅವರಿಗೆ ಅಷ್ಟೊಂದು ಇದು ಗೊತ್ತಿರ್ಬೇಕಲ್ಲ. ಅವ್ರ ಮನೆಗೆ ನಾನು ಹೇಳಿದೆ, RBI ರೂಲ್ಸ್ ಪ್ರಕಾರ ಈ ತರ ಮನೆಗೆ ಬರ್ಲಿಕ್ಕಿಲ್ಲ ಅಂತ ಹೇಳಿದೆ. ಹೌದು, ಮನೆಗೆ ಮತ್ತೆ ಇನ್ನೊಂದು ಅವ್ರಿಗೆ ಹೇಳಿಕೊಟ್ಟಿದ್ದೀನಿ ನಾನು. ಅವೆಲ್ಲ ಅದು ಹೇಳಿದೀನಿ, ನೋಡಿ ಲೋನ್ ಕೊಡ್ತಾ ಇರುವಾಗ ನಿಮ್ಮ ಆದಾಯ ಎಷ್ಟಿದೆ ನೋಡ್ಬೇಕು. ಆದಾಯ ನೋಡಿ, ನಿಮ್ಮ ಖರ್ಚು ವೆಚ್ಚ ನೋಡಿ, ಎಷ್ಟು ಪರ್ಸೆಂಟ್ ಇದ್ರೆ ನೀವು ಕೊಡ್ಬೋದು. ಬೇರೆ ಸಾಲ ಇದೆ ಇಲ್ವಾ, ಮಕ್ಕಳ ಎಜುಕೇಶನ್ ಎಲ್ಲ ನೋಡ್ಬೇಕು ಇವರು, ಆನಂತರ ಕೊಡೋದು. ಇವರು ಹಂಗೆಲ್ಲ ಮಾಡ್ತಾ ಇರೋದು, ಈ ಬೇಕಾ ಬಿಟ್ಟು ತೆಗೆದು ಕೊಡ್ತಾ ಇರೋದು. ನಿನ್ನೆ ಬೀಸೂರಿನಿಂದ ಯಾರೋ ಫೋನ್ ಮಾಡಿ ಕೇಳಿದ್ರು, ಅವ್ರಿಗೆ ಇರೋದೇ 15,000, ಕಟ್ಲಿಕ್ಕೆ 18,000. ಎಲ್ಲಿಂದ ತಂದು ಕಟ್ಬೇಕು? ಈ ಧರ್ಮಸ್ಥಳದಲ್ಲಿ ಮಾಡ್ತಾ ಇರೋದು ದೇವರ ಕೆಲಸ ಎಲ್ಲ ಮಾಡ್ತಾ ಇರೋದು. ಅವ್ರು ಬಡ್ಡಿವಾರ ಮಾಡಿ ಕೊಲೆ ಮಾಡ್ತಾ ಇರೋದು. ಅದು ಅಲ್ಲ, ಮುಗಿಯೋದೇ ಇಲ್ಲ. ಇದು ಏನಂತ ಹೇಳಿದ್ರೆ, ನನ್ನ ಪ್ರಕಾರವಾಗಿ ಬ್ರಿಟಿಷರ ಕುಟುಂಬದವರು ಅವರು, ಎಲ್ಲಿ ಧರ್ಮಸ್ಥಳವರು. ಅವರು ಯಾವ ರೀತಿಯಲ್ಲಿ ಇಂಡಿಯಾವನ್ನು ನಾಶ ಮಾಡಿಸ್ತಾ ಇದ್ರ, ಅದು ಆದಾಯ ಇದೆ, ಅದೇ ರೀತಿಯಲ್ಲಿ ನಮ್ಮ ಹಿಂದೂ ಸಮುದಾಯ, ಹಿಂದೂ ಜನರನ್ನು ಆ ರಸ್ತೆ ಕುಡಿತಾ ಇದಾರೆ ಅವರು. 8 ತಿಂಗಳಿಂದ ನಾವು ಸ್ವಸಹಾಯ ಸಂಘದ ಏನು ಸಮಸ್ಯೆಗಳ ಬಗ್ಗೆ 60 ವಿಡಿಯೋ ಆಯ್ತು ಇಲ್ಲಿ ತನಕ. 60 ವಿಡಿಯೋ ಆಯ್ತು, ದಾಖಲೆಗಳನ್ನ ತೋರಿಸಿ ಎಲ್ಲ ಅವರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಇಲ್ಲಿಯ ತನಕ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಒಂದೇ ಒಂದು ಕೇಸ್ ಮಾಡ್ಲಿಲ್ಲ. ಪ್ರಕರಣ ದಾಖಲೆ ಮಾಡ್ತಾ ಇಲ್ಲ ಅವರು. ಈಗಾಗಲೇ ನಮಗೆ ಈಗ ಇರುವ ಮಾಹಿತಿ ಪ್ರಕಾರ 30,000 ಜನ ಸ್ವಸಹಾಯ ಸಂಘದ ಲೋನ್ ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಯಾರು ಕೂಡ ಕಟ್ತಾ ಇಲ್ಲ. ಆದ್ರೆ ಒಬ್ಬರ ಮೇಲೆ ಇವರು ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಮಾಡಿಲ್ಲ. ಈಗ ನಿನ್ನೆ ಇವ್ರ ಹತ್ರ ಕೇಳ್ತಾ ಇದಾರೆ, ನೀವೇ ಕೇಸ್ ಮಾಡಿ ಅಂತ. ಕಳ್ಕೊಂಡ್ರು ಮಾಡ್ಬೇಕಾ, ದುಡ್ಡು ತಗೊಂಡು ಕಂಪ್ಲೇಂಟ್ ಮಾಡ್ಬೇಕಾ? ಇವ್ರು ಯಾಕೆ ಮಾಡ್ತಾರೆ? ಇವ್ರು ಹೇಳುದು ನೀವು ಮಾಡಿ, ನಾವೇನಕ್ಕೆ ಮಾಡ್ಲಿಕ್ಕೆ? ಅದೇ ಅವ್ರು ಮಾಡ್ಬೇಕು ತಾನೆ. ಅವ್ರು ಮಾಡ್ಬೇಕು. ಅಲ್ಲ, ಇಷ್ಟೆಲ್ಲ ಆಗಿದ್ರು ಯಾವ್ದೊಂದು ಸರ್ಕಾರ ಆಗ್ಲಿ, RBI ಎಲ್ಲ ಇನ್ನು ಸ್ವಲ್ಪ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂತ ಹೇಳ, ಅದು ದೊಡ್ಡ ತಪ್ಪು. ನಮ್ಮ ಕಾನೂನು ಅಷ್ಟು ಸಾಗಿದೆ ಅಂತ ಹೇಳ್ಬೋದು ಅಂತ ಕಾಣಿಸ್ತೇನೆ ನಮಗೆ. ಅಲ್ಲ, ಇವಾಗ ಈ ಸೌಜನ್ಯ ಹೋರಾಟ ಇದ್ದದಕ್ಕೆ ಇಷ್ಟೆಲ್ಲ ಹೊರಗೆ ಬರ್ತಾ ಇರೋದು. ಇದು ಇಲ್ಲ ಇದ್ರೆ 6,500 ಇದ್ದದ್ದು 12,000 ಆಗ್ತಾ ಇತ್ತು. 6,500 ಜನ ಸತ್ತಿದ್ದಾರೆ, 12 ಆಗ್ತಾ. ಯಾವ್ದೇ ಒಂದು ಸುದ್ದಿ ಮಾಧ್ಯಮದಲ್ಲಿ ಯಾವ್ದ್ರಲ್ಲೂ ಬರ್ತಾ ಇಲ್ಲ. ದೊಡ್ಡವರ ವಿಷಯ ಎಲ್ಲ ಮಾಧ್ಯಮವರು ಬೆಳಿಗ್ಗೆ ಸಾಯಂಕಾಲ ಆಗ್ತಾ ಇದ್ದಾರೆ. ಇಲ್ಲಿ ಅಮೆರಿಕದಿಂದ ಬರ್ತಾನೆ, ಜರ್ಮನಿಯಿಂದ ಬರ್ತಾನೆ, ಕಾಯ್ತಾ ಯಾವ್ದೋ ಮೀಡಿಯಾ ಅವರು ಒಂದು ಕಾಯ್ತಾ ಕೂತಿದ್ದಾರೆ ಏರ್ಪೋರ್ಟ್ ಅಲ್ಲಿ.
ಈ ತರ ಇದನ್ನು ತೋರಿಸ್ಲಿಕ್ಕಿಲ್ಲ. ಇದೆಲ್ಲ ಸಿಗಲ್ವಲ್ಲ, ಲಾಭ ಇಲ್ವಲ್ಲ. ಅದೇ ಆಗಿದೆ ಇವಾಗ. ಸರ್ಕಾರ ಇನ್ನೂ ಕಣ್ಣು ಮುಚ್ಚಿ ಕೂತೆ ಅಂತ ಹೇಳಿದ್ರೆ ಅದು ಏನಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇವ ನೋಡಿ, ನಂಗೆ ಕುಂದಾಪುರದಿಂದ ಫೋನ್ ಮಾಡಿದ್ದಾರೆ. ಯಾವ್ದೋ ಕಚೇರಿ ಬಂದು ಏನೋ ದಾದಾಗಿರಿ ಮಾಡಿ ದುಡ್ಡು ಇಸ್ಕೊಂಡು ಹೋಗ್ತಾ ಇದಾರಂತೆ. ಇವಾಗ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದೀನಿ ನಾನು. ಸ್ವಸಹಾಯ ಸಂಘದ ಈಗ ಇಷ್ಟೊಂದು ಇದಾಗ್ತಾ ಇದೆ ಅಲ್ಲ. ಹೌದು. ನಾನು ಕಾನೂನು ಕ್ರಮ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ? ಅಲ್ಲ, ಕಾನೂನು ಕ್ರಮ ಮಾಡ್ತಾ ಇದೀವಿ. ಅದು ಇದು ನಮ್ಮ RBI ಮುಖಾಂತರವಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಹೌದಾ? ಸ್ವಲ್ಪ ಟೈಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅವ್ರ ಸ್ಟೇ ಬರ್ತಾ ಇರಲಿ. ದೊಡ್ಡವರಿಗೆ ಇರುವಂತದ್ದು ಸ್ಟೇ ಎಂಬುದು ದೊಡ್ಡವರಿಗೆ ಇರುವಂತದ್ದು, ಬಡವರಿಗೆ ಅಲ್ಲ. ಹಾಗಾದ್ರೆ ಇದು ಬಂದಾಗ್ತದೆ. ಬಂದಾಗುತ್ತೆ.